ಪನೇ ಸವಿಡು ಭಾರಿ ಪುದರ್ ಪೋದಿತ್ತಿನ ಪ್ರಭಾತ್ ಟಾಕೀಸ್ ಪೊಸದೇಕಿಡು ಸಿನಿಮಾ ಪ್ರದರ್ಶನಗೂ ಸಜ್ಜಾತಂಡು. ಪ್ರಭಾತ್ ಟಾಕೀಸ್ದ ಉದಿಪನಲೇಸ್ ಬುಧವಾರ ನಡೆತಂಡು. ಅಶ್ವನೆ ಇಸವಿಡು ಪುದರ್ ಪೊದಿತ್ತಿನ ಕುಡ್ಲದ ಕೆಎಸ್ ರಾವ್ ಮಾರ್ಗದ ಬರಿಟುಪ್ಪುನ ಪ್ರಭಾತ್ ಥಿಯೇಟರ್ ಇತ್ತೆದ ಮಟ್ಟದ ಹೊಸತು ವ್ಯವಸ್ಥೆಡ್ ಸಜ್ಜಾದ ಸಿನಿಮಾ ಪ್ರದರ್ಶನಗೂ ತಯಾರಾತಂಡು. ಇತ್ತೆದ ತಂತ್ರಜ್ಞಾನ ಹೊಸದೇಕಡ್ ಕಟ್ಟಿದಿನ ಈ ಪ್ರಭಾತ್ ಟಾಕೀಸ್ದ ಉದಿಪನ ಬುಧವಾರ ನಡೆತಂಡು. ಪ್ರಭಾತ್ ಟಾಕೀಸ್ದ ನಿರ್ದೇಶಕರು ಪ್ರಶಾಂತ್ ನಾರಾಯಣ್ ಟಾಕೀಸನ್ನು ಉದಿಪನ ಮಲ್ತದು ಏಟೆಪ್ಪು ಬೇಕಿಯರು. ಆಡಿಯೋಗಾಗಲಿ ವಿಡಿಯೋಗಾಗಲಿ ಡಿಜಿಟಲ್ ಟೆಕ್ನಾಲಜಿ ಬಂದಿದೆ. ಈಗ ಡಿಜಿಟಲ್ ಟೆಕ್ನಾಲಜಿನಲ್ಲಿ 2K ಇದೆ, 4K ಇದೆ. ನಾವು ಇವಾಗ ಪ್ರಭಾತ್ ಮತ್ತು ಸುಚಿತ್ರ ಥಿಯೇಟ್ರಿಗೆ ಎರಡಕ್ಕೂ 4K ಪ್ರೊಜೆಕ್ಷನ್ ಹಾಕಿದ್ದೀವಿ. ಅದಲ್ಲದೆ ಸೌಂಡ್ಗೆ ಡಾಲ್ಬಿ ಅವ್ರದ್ದು ಪ್ರೊಸೆಸರ್ ಹಾಕಿ ಅದರಲ್ಲಿ ಡಾಲ್ಬಿ ಅಟ್ಮಾಸ್ ಅಂದರೆ ತಲೆ ಮೇಲೆ ಕೂಡ ನಿಮಗೆ ನೋಡಿದ್ರೆ ಒಂದು 20ರಿಂದ 24 ಸ್ಪೀಕರ್ ಇರ್ತದೆ. ಮತ್ತು ಸರೌಂಡ್ ಸ್ಪೀಕರ್ ಹೇಗೂ ಮೊದಲಿಂದ ಇತ್ತು. ಈಗ ಹೇಗೆ ಅಂದರೆ ಒಂದು ಏರೋಪ್ಲೈನ್ ಹೋಯ್ತು ನಮ್ಮ ತಲೆ ಮೇಲೆ ಹೋದರೆ ನಮಗೆ ನಿಜವಾದ ಇದರಲ್ಲಿ ಅನುಭವ ಹೇಗಿರ್ತದೆ, ನಿಜವಾದ ಎಕ್ಸ್ಪೀರಿಯನ್ಸ್ ಆಗ್ತದೆ, ಅದೇ ಥರ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಇಲ್ಲಿ ಥಿಯೇಟ್ರಲ್ಲಿ ಆಗ್ತದೆ. ಮ್ಯಾನೇಜರ್ ಸುಬ್ರಾಯ ಪೈ, ಸೌಂಡ್ ಇಂಜಿನಿಯರ್ ಸುರೇಂದ್ರ, ವೆಂಕಟ ಸುಬ್ಬಯ್ಯ ಲಿಸ್ಟ್ ಪಾಲ್ಪಡೆದಿದ್ದರು. 8 ಗುಣಮಟ್ಟದ ಸೌಂಡ್ ಸಿಸ್ಟಮ್, ಎಸಿ ವ್ಯವಸ್ಥೆ, ಫುಡ್ ಕೋರ್ಟ್, ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ತಿಕ್ಕುನ ಮಾತಾ ವ್ಯವಸ್ಥೆಲ ಪ್ರಭಾತ್ ಟಾಕೀಸ್ಟ್ ಉಂಡು.